ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈಲಿ ಡೇ ಐಸ್ ಕ್ರೀಮ್. ಸೊ ಪ್ರತಿ ಸಂಚಿಕೆಯಲ್ಲೂ ರುಚಿಕರವಾದಂಥ ಖಾದ್ಯಗಳು ಖಂಡಿತವಾಗ್ಲೂ ನಮ್ಮ ಅಡುಗೆ ಮನೆಯಲ್ಲಿ ಸಾಧ್ಯ ಅಂತ ನಿಮಗೂ ಕೂಡ ಗೊತ್ತು. ಸೊ ಮತ್ತಿನ್ಯಾಕೆ ತಡ, ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರ, ಸ್ವಾದಭರಿತ, ಆರೋಗ್ಯಕರ ಖಾದ್ಯವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಪ್ರತಿಮಾ ಶೆಟ್ಟಿ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಎಲ್ಲಿಂದ ಬರ್ತಾ ಇದ್ದೀರಿ ತಾವು? ನಾವು ಕಾಪುವಿನಿಂದ. ಕಾಪು? ಓ, ಉಡುಪಿ ಹತ್ರ ಕಾಪು. ಸೊ ಕಾಪುವಿಂದ ಬಂದಿದ್ದೀರಿ. ಏನು ಹೇಳ್ಕೊಡ್ತಾ ಇದ್ದೀರಿ ನಮಗೆ? ನಾನು ಆಷಾಢ ಸ್ಪೆಷಲ್ ಆಗಿ ಇರುವಂತಹ ನುಗ್ಗೆ ಸೊಪ್ಪು ಮತ್ತೆ ಹಲಸಿನ ಬೀಜ ಹಾಕಿ ಒಂದು ಸುಕ್ಕ ಮಾಡ್ತಾ ಇದ್ದೇನೆ. ಆಷಾಢ ಸ್ಪೆಷಲ್ ಅಂದ್ರೆ ಆಷಾಢ ಕಳೀತು. ಸೊ ಇನ್ನು ಯಾವ ಟೈಮ್ ತಿಂದ್ರು ಆರೋಗ್ಯಕ್ಕೆ ಒಳ್ಳೇದು. ಸೊ ನೆಪ ಮಾತ್ರಕ್ಕೆ ನಾವು ಹೇಳೋದು ಆಷಾಢದಲ್ಲಿ ಅಂತೇಳಿ. ಆಷಾಢ ಕಳೀತು, ಈಗ ಶ್ರಾವಣ ಮಾಸ. ಸೊ ಈ ಟೈಮಲ್ಲೂ ಕೂಡ ಸೇವಿಸಬಹುದು. ಓಕೆ, ಡನ್. ಸೊ ನುಗ್ಗೆ ಸೊಪ್ಪಿಂದು ಹಲಸಿನ ಬೀಜ ಹಾಕಿ ಸುಕ್ಕ ಮಾಡೋದು. ಸುಕ್ಕ. ಓಕೆ, ಡನ್. ಸೊ ಹೇಗೆ ಶುರು ಮಾಡೋಣ? ಎಸ್, ಸ್ವಲ್ಪ ಎಣ್ಣೆ ಕೊಡಿ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಹೆಲ್ದಿ ಟೇಸ್ಟಿ ಆಯಿಲ್. ನೀವು ಸಹ ಹಾಕ್ಕೊಳ್ಬೋದು, ಎಷ್ಟು ಬೇಕು ನೋಡಿ. ಸ್ವಲ್ಪ ಸಾಕ? ಎಷ್ಟು? ಓಕೆ. ಎಸ್. ಮೊದಲಿಗೆ ಸಾಸಿವೆ. ಸಾಸಿವೆ ಸಿಡಿಬೇಕು ಅಷ್ಟೇ. ಹೌದು. ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು. ಸಾಸಿವೆ ಸಿಡಿತಾ ಉಂಟು. ಈಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಒಗ್ಗರಣೆಗೆ. ಇದು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ. ಈಗ ಒಂದೆರಡು ಕಾಯಿ ಮೆಣಸು. ಇದು ಸುಕ್ಕ ಅಂದರೆ ರುಬ್ಬಿ ಎಲ್ಲ ಮಾಡ್ಕೊಳ್ಳುವಂಥದ್ದಾ ಹೇಗೆ ಇದು? ಅಂದರೆ ಇದು ತೆಂಗಿನ ತುರಿ ಇದು ಹಾಕಿ ಚಪಾತಿ ತಿನ್ನಲಿಕ್ಕೆ, ಅನ್ನದೊಟ್ಟಿಗೆ ಸಾರು, ಅದಕ್ಕಾಗುತ್ತೆ. ದೋಸೆಗೆ. ಈರುಳ್ಳಿ ಹೆಚ್ಚಿಕೊಂಡದ್ದು. ಸೊ ತಾವೇನು ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ಮೇಕರ್. ಹೋಮ್ ಮೇಕರ್, ವೆರಿ ನೈಸ್. ಸೊ ಐ ಲೈಕ್ ದ ಆನ್ಸರ್. ಆ್ಯಕ್ಚುಲಿ ನಾ ಯಾವಾಗಲೂ ಹೇಳ್ತೀನಿ, ಹೌಸ್ ವೈಫ್ ಅಂತ ಹೇಳಿದರೆ ಅದೇನೋ ನನಗೆ ಅಷ್ಟೊಂದು ಇಷ್ಟ ಅನಿಸಲ್ಲ. ಹೋಮ್ ಮೇಕರ್, ಎಕ್ಸಾಕ್ಟ್ಲಿ. ಯಾಕೆಂತ ಹೇಳಿದರೆ ಒಂದು ಮನೆಯಲ್ಲಿ ಕರೆಕ್ಟಾಗಿ ಎಲ್ಲ ಸರಾಗವಾಗಿ ಸಾಗಬೇಕು ಅಂತ ಹೇಳಿದರೆ ಗೃಹಿಣಿ ಮುಖ್ಯ ಅಲ್ವಾ? ಎಸ್, ಅದಕ್ಕೆ ಹೋಮ್ ಮೇಕರ್. ಆ ಒಂದು ಮನೆ ಕರೆಕ್ಟಾಗಿ ಓಡಬೇಕಂದ್ರೆ ಮನೆಯಲ್ಲಿ ಇರುವಂಥ ಒಡತಿ ಬೇಕು ಅಲ್ವಾ? ಸೊ ನಮ್ಮ ಹೋಮ್ ಮೇಕರ್ಗೆ ಏನೆಲ್ಲ ಇಷ್ಟ ಅಡುಗೆಗಳಲ್ಲಿ? ಅಡುಗೆ ಎಲ್ಲ ನನ್ನ ಗಂಡನಿಗೆ ನಾನ್ ವೆಜ್ ಇಷ್ಟ ಆಗ್ತದೆ ತುಂಬ. ಮೀನಾದ್ರೆ ಅಮ್ಮ ಮಾಡೋದೇ ಬೇಕು, ಕಲ್ಲಲ್ಲಿ ಮಾಡಿದ್ದು. ಮತ್ತೆ ಚಿಕನ್ ಅಲ್ಲಿ ನಾನು ಮಾಡ್ತೇನೆ, ಸ್ಪೆಷಲ್ ಎಲ್ಲ ಮಾಡ್ತೇನೆ. ಮಕ್ಕಳಿಗೆ ಸಹ ಇಷ್ಟ ಆಗ್ತದೆ ತರಕಾರಿ ಎಲ್ಲ. ಸೊ ನಿಮ್ಮ ಮಕ್ಕಳು ದೊಡ್ಡವರಾದ್ಮೇಲೆ ಹೇಳ್ತೀನಿ, ನನಗೆ ನಮ್ಮ ಅಮ್ಮ ಮಾಡಿದ್ದು ಚಿಕನ್ನೇ ಇಷ್ಟ ಅಂತ. ಸೊ ಅದಕ್ಕೆ ನೀವೀಗ ಬೇಜಾರು ಮಾಡ್ಕೊಳ್ಳೋವಾಗಿಲ್ಲ. ಎಸ್. ಸ್ವಲ್ಪ ಟೊಮೆಟೊ ಹಾಕೊಳ್ಳುವ. ಸೊ ನಿಮ್ಮ ಹಸ್ಬೆಂಡ್ಗೆ ಮೀನು ಇಷ್ಟ ಅಲ್ವಾ? ನಾನು ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ, ಒಂದು ಗುರುಮಂತ್ರ ಅಂತಾನೆ ಹೇಳ್ಬೋದು. ನಮ್ಮ ಗಾದ್ರೆ ಅವ್ರದ್ದು ಪ್ರೀಮಿಯಂ ಸೀ ಫುಡ್ ಇದೆ. ಸೊ ಅದು ಖಾಲಿ ಹಾಗೆ ಪ್ಯಾಕೆಟ್ ಹೊಡೆದು ಎಲ್ಲ ಕ್ರ್ಯಾಬ್ದು ಡಿಶಸ್. ಕ್ರ್ಯಾಬ್ ಇದೆ, ಲಾಬ್ಸ್ಟರ್ ಇದೆ,
ಹಾಗೆ ಪ್ಯಾಕೆಟ್ ಹೊಡೆದು ಫ್ರೈ ಮಾಡಿ ಹಾಗೆ ಕೊಡಿ, ಖುಷಿಯಾಗ್ಬಿಡ್ತಾರೆ. ಈಸಿ ಕೆಲಸ. ಅಮ್ಮ ಎಲ್ಲ ರುಬ್ಬಿ ಮಾಡ್ತಾರೆ. ಅವರ ಕೈ ರುಚಿ ಅದಕ್ಕೆ ಸರಿಸಾಟಿ ಇರೋದೇ ಇಲ್ಲ. ಅದು ಪ್ಯಾಕಿಂಗ್. ಸೊ ಪ್ಯಾಕೆಟಲ್ಲಿ ಇರುತ್ತೆ, ಪ್ಯಾಕೆಟ್ ಕಟ್ ಮಾಡಿ ಹಾಗೆ ಹಾಕಿ ಎಲ್ಲ ಮ್ಯಾರಿನೇಟೆಡ್, ಪೂರ್ತಿಯಾಗಿ ಮ್ಯಾರಿನೇಟೆಡ್ ಆಗಿರುತ್ತೆ. ಹಾಗೆ ಫುಲ್ ಫ್ಲೆಶ್, ನಿಮ್ಮ ಕೆಲಸನೂ ಕಮ್ಮಿ. ಬೆಸ್ಟ್ ಅಲ್ವಾ? ಸೊ ಆಮೇಲೆ ಹೇಳ್ತಾರೆ ನನಗೆ ನನ್ನ ಹೆಂಡತಿ ಮಾಡಿದ್ದೆ ಅದು ಕ್ರಾಪ್ ಫ್ರೈ ತುಂಬ ಇಷ್ಟ ಅಂತ. ಸೊ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ಹಲಸಿನ ಬೀಜ ಕಟ್ ಮಾಡಿಕೊಂಡು ಸಣ್ಣದು ಕಟ್ ಮಾಡ್ಕೊಂಡಿದ್ದೇನೆ. ನೋಡುವಾಗ ತಕ್ಷಣ ಗೊತ್ತಾಗ್ತಾ ಇಲ್ಲ ಹಲಸಿನ ಬೀಜ ಅಂತ. ಸಣ್ಣದಾಗಿ ಬಾದಾಮ್ ತರ ಕಾಣ್ತಾ ಇದೆ ನನಗಿದು. ಜಜ್ಜಿಕೊಂಡು ಹಾಕ್ತಾರೆ, ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಬಂದಿದ್ದೇನೆ. ಇದು ಬೇಯೋದಕ್ಕೆ ಹೆಚ್ಚು ಟೈಮ್ ತಗೊಳುತ್ತಾ? ನಾನು ಹಲಸಿನ ಬೀಜದ ಏನು ಮಾಡೋದೇ ಇಲ್ಲ. ಸ್ವಲ್ಪ ಕೆಲವರು ಎಂತ ಮಾಡ್ತಾರೆ, ಒಣಗಿಸಿಟ್ಕೊಂಡು ಈ ಮಳೆಗಾಲದ ದಿವಸ ಎಲ್ಲ ಅದನ್ನೊಂದು ಹುರಿದುಕೊಂಡು ಬೇಯಿಸ್ಕೊಂಡು ಕೆಲವರು ಹಾಗೆಲ್ಲ ತಿಂತಾರೆ. ಅದು ಹುರಿದುಕೊಂಡು ಒಂದು ಮಾಡ್ತಾರೆ, ಅದು ತುಂಬಾ ಟೇಸ್ಟ್. ಬೀಜದ ತರನೇ ಇರ್ತದೆ ನಮ್ದು ಇದು ಬೀಜ ಬರ್ತದೆ, ಗೇರು ಬೀಜದ ತರ, ಗೋಡಂಬಿ ತರನೇ. ಸ್ವಲ್ಪ ನೀರು ಹಾಕುವ, ಸ್ವಲ್ಪ ಬೇಯಲಿ ಇದು, ಅದು ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತದಲ್ಲ. ಉಪ್ಪೇನು ಹಾಕೊಳ್ಳೋಗಿಲ್ಲ ಈಗ ಬೇಡ. ಸ್ವಲ್ಪ ಉಪ್ಪು ಹಾಕಿದ್ರೆ ಅಂತ ಹೇಳ್ತಾರೆ, ಮರ ಕಟ್ತದ ಅಂತ ಹೇಳ್ತಾರೆ. ಎಲ್ಲ ತುಳುವ ಜನನ ಕನ್ನಡದಲ್ಲಿ ಹೇಳ್ತಾ ಇರಿ, ಉಪ್ಪು ಬಣ್ಣ ಮರ ಕಟ್ಟುಂಡಿ ಹಾಗೆ. ನೋಡಿ ಇದು ನೀರೆಲ್ಲ ಆವಿ ಆಯ್ತು. ಈಗ ಬೇಯ್ತಾ? ಈಗ ಸ್ವಲ್ಪ ಉಪ್ಪು ಹಾಕೊಳ್ಳುವ. ಕಲ್ಲುಪ್ಪು ನಮಗೆ ಪುಡಿ ಕಲ್ಲುಪ್ಪಲ್ಲಿ ಅಂದಾಜು. ಆ್ಯಂಡ್ ಇದು ಹೆಲ್ತ್ಗೂ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಏನಿದ್ರು ಕೂಡ ರಿಫೈನ್ಡ್ಗಿಂತ ಇದು ಈ ಥರ ಬೆಟರ್ ಅಂತ. ತೊಳೆದಿರುವಂತಹ ನುಗ್ಗೆ ಸೊಪ್ಪು. ಸೊ ಈಗ ನುಗ್ಗೆ ಸೊಪ್ಪು ಹಾಕೊಳ್ತಾ ಇದ್ದೀರಿ. ಚಗಟೆ ಸೊಪ್ಪು ಹಾಕೊಳ್ಬೋದು, ಈ ಮಳೆಗಾಲದಲ್ಲಿ ಜಾಸ್ತಿ ಅಲ್ವಾ? ಎಲ್ಲ ತರ ತಜಂಕ್ ಅಂತ ಹೇಳ್ತಾರೆ, ಅದು ಸಹ ಆರೋಗ್ಯ. ತೊಜಂಕ ಅದು ತುಳುವಲ್ಲಿ ಹೇಳುವಾಗ ತೊಜಂಕ್ ಅಂತ ಹೇಳ್ತಾರೆ. ನಾನು ತಜಂಕ್ ಅಂತ ಹೇಳ್ತೇನೆ. ತುಳುವಲ್ಲಿ ನಾವೆಲ್ಲ ಹೇಳುವಾಗ ತೊಜಂಕ್ ಸೊಪ್ಪು ಅಂತ ಹೇಳ್ತೇವೆ. ಫುಲ್ ಅಯನ್ ಕಂಟೆಂಟ್ ಇರುವಂತ ಒಂದು ಪಲ್ಯ. ಈಗೆಲ್ಲ ಬರ್ತದಲ್ಲ ಪೇಪರಲ್ಲೆಲ್ಲ, ತುಂಬಾ ಒಳ್ಳೇದು, ಅದಕ್ಕೆ ಒಳ್ಳೇದು ಇದಕ್ಕೆ ಒಳ್ಳೇದು ಅಂತೇಳಿ. ಇದಿಷ್ಟನ್ನ ತಿಂದ್ರೆ ನಾವಿಬ್ರು ಈಗ ಅಯನ್ ವಿಮೆನ್ ಆಗ್ತೀವಿ. ನೋಡಿ ಈಗ ಎಷ್ಟಿದ್ದದ್ದು ಎಷ್ಟಾಯ್ತು. ಸ್ವಲ್ಪ ಯಾವುದೇ ಸೊಪ್ಪಿನ ಪಲ್ಯ ಮಾಡುವುದಾದ್ರೆ, ನಾವು ಬೀನ್ಸ್ ಮಾಡುವುದಾದ್ರೆ, ಹಸಿರು ತರಕಾರಿ ಮಾಡೋದು, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕಂತ ಹೇಳ್ತಾರೆ. ಹಸಿರು ಕಲರ್ ಆಗಿ ಇರ್ತದಂತೆ ಅದರಲ್ಲಿ. ಓಕೆ. ಒಳ್ಳೆ ಟಿಪ್ ಆ್ಯಕ್ಚುಲಿ. ಕಲರ್ ರೀಟೇನ್ ಆಗೋದಕ್ಕೆ. ಈ ಬೀನ್ಸ್, ಇದು ಕ್ಯಾಬೇಜ್ ಸಹ ಮಾಡಿದ್ರೆ ಸ್ವಲ್ಪ ಹಾಕಿದ್ರೆ ಅದರ ನ್ಯಾಚುರಲ್ ಕಲರ್ ಹಾಗೆ ಇರ್ತದೆ ಅಂತ ಹೇಳ್ತಾರೆ. ವೆರಿ ನೈಸ್. ಈಗ ನಾವು ಇದಕ್ಕೆ ಮಸಾಲ ಹಾಕುವ. ಓಕೆ. ತೆಂಗಿನ ತುರಿಗೆ, ನಾನು ಮನೆಯಲ್ಲೇ ಮಾಡಿಕೊಂಡು ತಂದಂತಹ ಎಲ್ಲ. ಏನೆಲ್ಲ ಹಾಕಿದ್ದೀರಿ ಅದಕ್ಕೆ? ಘಾಟಿ ಮೆಣಸು ಅಂತ ಹೇಳ್ತಾರೆ, ಉದ್ದದ ಮೆಣಸು, ರೌಂಡ್ ಇದ್ದು ಮೆಣಸು ಸ್ವಲ್ಪ, ಮತ್ತೆ ಸ್ವಲ್ಪ ಕೊತ್ತಂಬರಿ ಬೀಜ, ಜೀರಿಗೆ, ಮತ್ತೆ ಸ್ವಲ್ಪ ಮೆಂತೆ ಎಲ್ಲ ಹುರಿದು ಮತ್ತೆ ಪುಡಿ ಮಾಡಿ ತಂದದ್ದು. ಹುರಿದು ಅಂದ್ರೆ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಸ್ವಲ್ಪ ಎಣ್ಣೆ, ಅದು ಜಾಸ್ತಿ ಎಣ್ಣೆ ಹಾಕಿದ್ರೆ ಹೆಚ್ಚು ದಿನ ಉಳಿಯೋದಿಲ್ಲ. ಇಲ್ಲದಿದ್ರೆ ಸ್ವಲ್ಪ ಈ ರೀತಿ ಮಾಡ್ಕೊಂಡ್ರೆ ಸ್ವಲ್ಪ ದಿನ ಇಟ್ಕೊಳ್ಬಹುದು. ಇದು ಕೈಯಲ್ಲಿ ಸ್ಮ್ಯಾಶ್ ಮಾಡುವ. ನೀರು ಹಾಕ್ಬೇಕಾ ಅದಕ್ಕೆ? ಸ್ವಲ್ಪ ಯಾವುದಕ್ಕೆ? ಅದಕ್ಕೆ ಸೊ ಮಿಕ್ಸಿಯಲ್ಲಿ ತಿರುಗಿಕೊಳ್ಬೇಕು ತೆಂಗಿನ ತುರಿ ಅಂತ ಏನಿಲ್ಲ, ಕೈಯಲ್ಲೇ ಸ್ವಲ್ಪ ಕಿವುಚಿದ್ರೆ ಆಯ್ತು. ಎಲ್ಲ ನ್ಯಾಚುರಲ್. ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋಗುವ ಟೈಮಿಗೆ ಬಿಸಿ ಇರುವಾಗೆಲ್ಲ ಬೇಗ ಆಗ್ತದೆ ಹೀಗೆ ಮಾಡಿದ್ರೆ. ಸೊ ನಿಮ್ಮದು ತೀರಾ ಫಾಸ್ಟ್ ಕುಕಿಂಗ್ ಅನಿಸುತ್ತೆ. ಸೊ ಸಾಮಾನ್ಯವಾಗಿ ಎಷ್ಟು ಅಡುಗೆ ಮಾಡ್ತೀರಿ ದಿನದಲ್ಲಿ? ಅಂದರೆ ಏನಾದರೂ ದಿನದಲ್ಲಿ ಎಷ್ಟು ರೆಸಿಪಿ ಇರುತ್ತೆ? ಏನಾದರೂ ಈ ಟಿವಿಯಲ್ಲಿ ಬರುವಂತ ನೋಡುವುದರಲ್ಲಿ ಸಹ ತುಂಬ ಇಂಟ್ರೆಸ್ಟ್ ನನಗೆ. ಓಕೆ.
ಮತ್ತೆ ಯಾರಾದ್ರೂ ಏನಾದ್ರೂ ಹಾಗೆ ಮಾಡಿದ್ರೆ ಹೀಗೆ ಆಗ್ತದೆ, ಹೀಗೆ ಮಾಡಿದ್ರೆ ಸ್ವಲ್ಪ ಟ್ರೈ ಮಾಡುವ ಅಂತೇಳಿ ಮಾಡ್ತಾ ಇರ್ತೇನೆ. ಎಲ್ಲ ಸರಿ. ಈಗ ನಮ್ಮ ಕಾರ್ಯಕ್ರಮ ನೋಡ್ತೀರಾ? ನೋಡ್ತಾ ಇದ್ದೇನೆ. ಟ್ರೈ ಮಾಡಿದ್ದೀರಾ? ಟ್ರೈಯೂ ಮಾಡ್ತೇವೆ. ಅದೇ ನೀವು ಕ್ರ್ಯಾಬ್ ಇದ್ದು ನೋಡಿದೆ ನಾನು ನಿನ್ನೆ. ಓ ವೆರಿ ನೈಸ್. ಸೊ ಟ್ರೈ ಮಾಡಿ ಹಾಗಾದ್ರೆ. ನೋಡು. ಎಸ್, ಕಿವಿ ಮಾತು. ಆಯ್ತು, ಈಗ ಇದು ರೆಡಿ. ಓಕೆ, ಇಟ್ಸ್ ಫಿನಿಶ್. ಆಫ್ ಮಾಡಲಾ? ಇನ್ನು ಸರ್ವ್ ಮಾಡ್ಕೊಳ್ಳೋದಷ್ಟೇ ಬಾಕಿ. ಸರ್ವ್ ಮಾಡಿ. ಓ ಎಸ್. ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪು ಮತ್ತು ಹಲಸಿನ ಬೀಜ ಸುಕ್ಕ. ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ಲೀಫಿ ಬೌಲ್ ಕೂಡ ಇದೆ. ಸೊ ಲೀಫಿ ವೆಜಿಟೇಬಲ್ಸ್, ಅದರಿಂದ ಲೀಫಿ ವೆಜಿಟೇಬಲಿಂದ ಕೂಡ ಡಿಶನ್ನು ಮಾಡಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಷ್ಟು ಕಾಂಬಿನೇಷನ್ ಕರೆಕ್ಟ್ ಇದೆ ಅಲ್ವಾ? ಥ್ಯಾಂಕ್ ಯು. ಎಸ್, ಬಿಸಿ ಬಿಸಿಯಾದಂಥ ಆರೋಗ್ಯಭರಿತ ಖಾದ್ಯ ಹಲಸಿನ ಬೀಜ ಹಾಗೂ ನುಗ್ಗೆ ಸೊಪ್ಪಿನ ಸುಕ್ಕ. ಅರೋಮ ಸಖತ್ತಾಗಿ ಬರ್ತಾ ಇದೆ. ಟೇಸ್ಟ್ ಕೂಡ ಚೆನ್ನಾಗಿರ್ಬೋದು. ಮಾಡೋ ವಿಧಾನವನ್ನು ಫಸ್ಟ್ ನೋಡ್ಕೊಂಡು ಬನ್ನಿ. ನುಗ್ಗೆ ಸೊಪ್ಪು ಹಾಗೂ ಹಲಸಿನ ಬೀಜದ ಸುಕ್ಕ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೂ ಬೆಳ್ಳುಳ್ಳಿಯನ್ನು ಒಗ್ಗರಣೆ ಮಾಡಿಕೊಂಡು ಹಸಿಮೆಣಸು, ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು, ಟೊಮ್ಯಾಟೊ, ಸಣ್ಣಗೆ ಹೆಚ್ಚಿದ ಹಲಸಿನ ಬೀಜವನ್ನು ಹುರಿದು ಸ್ವಲ್ಪ ನೀರು ಹಾಕಿ ಬೇಯಿಸಿ. ಹಲಸಿನ ಬೀಜ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನುಗ್ಗೆ ಸೊಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಬೇಯಿಸಿ. ಇನ್ನೊಂದೆಡೆ ಒಣಮೆಣಸು, ಧನಿಯಾ, ಜೀರಿಗೆ, ಮೆಂತೆ ಎಲ್ಲವನ್ನೂ ಹುರಿದು ಪುಡಿ ಮಾಡಿದ ಮಸಾಲೆಯನ್ನು ತೆಂಗಿನ ತುರಿಗೆ ಹಾಕಿ ಚೆನ್ನಾಗಿ ಕಿವುಚಿಕೊಳ್ಳಿ. ಕಿವುಚಿದ ಈ ಮಸಾಲೆಯನ್ನು ಬೆಂದ ಸೊಪ್ಪಿಗೆ ಹಾಕಿ 5 ನಿಮಿಷ ಮಗುಚಿ ಬೇಯಿಸಿ. ಈಗ ಬಿಸಿ ಬಿಸಿ ನುಗ್ಗೆ ಸೊಪ್ಪು ಹಾಗೂ ಹಲಸಿನ ಬೀಜದ ಸುಕ್ಕ ಸವಿಯಲು ಸಿದ್ಧ. ಎಸ್, ಟೇಸ್ಟಿಂಗ್ ಟೈಮ್. ಟೇಸ್ಟ್ ನೋಡಿ. ನೀವು ನೋಡಿ ಮೊದಲು. ನಾನು ನೋಡ್ತೀನಿ, ತಗೊಳ್ಳಿ. ಸೊ ಹಲಸಿನ ಬೀಜ ಸ್ವಲ್ಪ ನನಗೆ ಅಷ್ಟಕ್ಕಷ್ಟೇ ಆ್ಯಕ್ಚುಲಿ. ಸೊ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ದೀರಿ, ನೋಡೋಣ. ಹೇಗಾಗಿದೆ? ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನನಗೆ ಆ ಸ್ವೀಟ್ನೆಸ್ ಎಲ್ಲಿಂದ ಬರ್ತಾ ಇದೆ ಅಂತ ನಾನು ಹುಡುಕ್ತಾ ಇದ್ದೀನಿ. ಸ್ವಲ್ಪ ಆ ಸ್ವೀಟ್ನೆಸ್, ಖಾರ ಎಲ್ಲ ಮಿಕ್ಸ್ ಇದೆ. ಸೊ ಸ್ವೀಟ್ ಯಾವುದರಿಂದ ಅಂತ ರೀಕಲೆಕ್ಟ್ ಮಾಡ್ತಾ ಇದೆ. ಹಲಸಿನ ಬೀಜ ಮತ್ತು ಸ್ವಲ್ಪ ಒಂದು ಚಿಟಿಕೆ ಸಕ್ಕರೆ ಮತ್ತು ಹುಳಿಗೆ ಟೊಮೆಟೊ. ಎಕ್ಸಾಕ್ಟ್ಲಿ, ತುಂಬ ಚೆನ್ನಾಗಿದೆ. ಸೊ ಅನ್ನ ಸಾರು ಏನಾದರೂ ದಾಲ್ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪೋಸ್ಟ್ ಪ್ಯಾನ್ ತೂರ್ ದಾಲ್ ಇದೆ, ಅದರಿಂದ ದಾಲ್ ಮಾಡ್ಕೊಳ್ಬೇಕು. ಪಲ್ಯ ಇರಬೇಕು, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಯಾವ ಡಿಶ್ ಮಾಡ್ತಾ ಇದ್ದೀರಿ? ಸಾರ್ನೆಡ್ ಅಂತ ಹೇಳಿ ಮಾಡ್ತಾರೆ, ಅದನ್ನು ಟ್ರೈ ಮಾಡ್ತೀನಿ. ಎಲ್ರಿಗೂ ನನ್ನ ಇಷ್ಟದ ಬಗ್ಗೆ ಎಷ್ಟು ಕಾಳಜಿ. ಖಂಡಿತವಾಗ್ಲೂ ಮಾಡಿ. ಎಸ್, ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇರಿ. ಎಸ್, ಇದಂತೂ ಸೂಪರ್ ಹೆಲ್ದಿ. ಯಾವಾಗಲೂ ಹೆಲ್ದಿ ಇರುವಂಥದ್ದು ಆದಷ್ಟು ಸೇವಿಸಬೇಕು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇದಂತೂ ಒಂದು ಪ್ಲೇಟ್ ಫುಲ್ ಭರ್ಪೂರ್ ಅಯನ್ ಕಂಟೆಂಟ್ ಇರುವಂಥದ್ದು. ಸೊ ನೆಕ್ಸ್ಟ್ ಹೇಳ್ಕೊಡ್ತಾರಂತೆ ಸಾರ್ನಡ್ಡಿ. ಸೂಪರ್ವಾಗಿರುತ್ತೆ. ಸೊ ಅದಕ್ಕೆಲ್ಲ ಅವ್ರು ತಯಾರಿ ಮಾಡ್ಕೊಳ್ತಾ ಇರಲಿ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಒಂದಂತೂ ಆರೋಗ್ಯ ಭರಿತ ಖಾದ್ಯವಾಯಿತು. ಈಗ ಸ್ವಾದಿಷ್ಟಭರಿತವಾದಂಥ ಖಾದ್ಯ ಸಾರ್ನಡ್ಡಿಯ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೇಗೆ ಮಾಡೋದು ಬನ್ನಿ ಅವ್ರನ್ನೇ ಕೇಳೋಣ. ಎಸ್, ಪ್ರತಿಮಾ ಅವರೇ, ಈಗ ಸಾರ್ನಡ್ಡಿ ಅಲ್ವಾ? ಎಲ್ಲ ರೆಡಿ ಆಯ್ತಾ? ತಯಾರಿ ಆಯಿತು. ಸೊ ತಡ ಮಾಡೋದೇ ಬೇಡ, ಸ್ಟಾರ್ಟ್ ಮಾಡೋಣ. ಎಸ್, ಹೇಗೆ? ಸ್ವಲ್ಪ ಬಾಣಲೆಯಲ್ಲಿ ಸ್ವಲ್ಪ ನೀರು ಕುದಿಲಿಕ್ಕೆ ಇಡುವ. ಗ್ಯಾಸ್ ಆನ್ ಮಾಡ್ಕೊಳ್ಳ. ಎಸ್, ನೀರು ಹಾಕೊಳ್ಳಿ. ಓಕೆ, ಎಷ್ಟು ನೋಡಿ ಹಾಕಿ
ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ನೀರು ಬೇಕಾಗ್ತದೆ. ಸೊ ನೀವು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಅನ್ಸುತ್ತಲ್ವಾ? ಹಾಗೇನಿಲ್ಲ, ಸೊ ಮದುವೆ ಮುಂಚೆನೇ ಎಲ್ಲ ಅಡುಗೆ ಬರ್ತಾ ಇತ್ತಾ ಹೇಗೆ? ಬರ್ತಾ ಇತ್ತು. ಇದಕ್ಕೆ ಅಕ್ಕಿ ಸ್ವಲ್ಪ 2 ಉದ್ದ ಮೆಣಸು ಹಾಕಿ ಕಲರ್ ಬರ್ಲಿಕ್ಕೆ ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು. ಅದನ್ನು ಸ್ವಲ್ಪ ಗಟ್ಟಿ ಆಗ್ಲಿ ಅಂತ ಹೇಳಿ ಫ್ರಿಜ್ ಅಲ್ಲಿ ಸ್ವಲ್ಪ ಇಟ್ರೆ ಒಳ್ಳೇದು. ಕೆಲವರು ಆವಾಗಲೇ ರುಬ್ಬೋ ಕಲ್ಲಿನಲ್ಲಿ ರುಬ್ಬುವುದಾದ್ರೆ ಗಟ್ಟಿ ಬರ್ತದೆ, ಅದು ಮಿಕ್ಸಿಯಲ್ಲಿ ಸ್ವಲ್ಪ ನೀರ್ ಆಗ್ತದೆ, ಅದು ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ರೆ ಸ್ವಲ್ಪ ಗಟ್ಟಿ ಆಗ್ತದೆ, ಗಟ್ಟಿ ಬರುತ್ತೆ. ಹಾಗೆ ಇಲ್ಲಿ ಇದು ಈಗ ರುಬ್ಕೊಳ್ಳೋದಕ್ಕಿದ್ಯಾ ಹೇಗೆ? ನಾನು ರುಬ್ಬಿಕೊಂಡೇ ತಂದಿದ್ದೇನೆ ಇಲ್ಲಿ ಬೇಗ ಆಗೋದಕ್ಕೆ. ಓಕೆ ಓಕೆ. ಸೊ ಅದು ರುಬ್ಕೊಂಡಿರುವಂತದ್ದು ನೋಡೋದಕ್ಕೆ ಐಸ್ ಕ್ರೀಮ್ ತರ ಕಾಣ್ತಾ ಇದೆ. ಹೌದು, ಇದು ನಾನು ರುಬ್ಕೊಂಡು ತಂದಿದ್ದೀನಿ. ಇದು ಸಾರ್ನೆಡ್ಡೆಯ ಮಾಡುವಂತಹ ಒಂದು ಅದಕ್ಕೆ ಬುಟ್ಟಿ. ಸೊ ಈ ರೀತಿಯಾಗಿ ಇರ್ಬೇಕಿದು, ಹೋಲ್ ಮಧ್ಯದಲ್ಲಿ. ಹೌದು. ಓಹೋ. ಸೊ ಇದು ಹಾಗೆ ಹೇಳಿದ್ರೆ ಕೊಡ್ತಾರಾ ಸಾರ್ನಡ್ಡಿ ಅದು ಬುಟ್ಟಿ ಅಂತ ಹೇಳಿದ್ರೆ ಕೊಡ್ತಾರೆ. ಹಾ. ಈಗ ಇದಕ್ಕೆ ನಾವು ಬೇಗ ಆಗ್ಲಿಕ್ಕೆ ಸ್ವಲ್ಪ ಒಂದು ಮಿಕ್ಸಿ ಕೊಡಿ. ಇನ್ನೊಂದು ನಾವು ಅದಕ್ಕೆ ಮಸಾಲ ರೆಡಿ ಮಾಡಿಕೊಳ್ಳುವ. ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ನಮ್ಮ ಅಜ್ಜಿ ಮನೆಗೆ ಹೋಗುವಾಗ ಈ ಥರ ಬುಟ್ಟಿ ನೋಡ್ತಾ ಇದ್ದೆ. ನಾನು ಯಾವಾಗಲೂ ನೋಡುವಾಗ ಅಂದ್ಕೊಳ್ತಾ ಇದ್ದೆ, ಇಷ್ಟೆಲ್ಲ ತೂತಾಗಿದೆ, ಇವ್ರಿಗೆ ಎಸಿಲಿಕ್ಕಾಗೋದಿಲ್ಲ, ಇದು ಯಾಕೆ ಇಟ್ಟಿದ್ದಾರೆ ಅಂತ. ಈಗ ಗೊತ್ತಾಯ್ತು ಅದು ಸಾರ್ನಡ್ಡಿ ಮಾಡೋದಕ್ಕೆ ಅಂತೇಳಿ. ನೋಡಿ, ಇದಕ್ಕೆ ತೆಂಗಿನ ತುರಿ ಮಸಾಲೆಗೆ ಅದಕ್ಕೆ ಸ್ವಲ್ಪ ಜೀರಿಗೆ, ಹಸಿಯದ್ದು ಸ್ವಲ್ಪ ಕೊತ್ತಂಬರಿ, ಧನಿಯಾ, ಇದೆಲ್ಲ ಹಸಿ ಇದು ಹಸಿ. ಮತ್ತೆ ಇದಕ್ಕೆ 2 ಖಾರಕ್ಕೆ, ಇದಕ್ಕೆ ಮತ್ತೆ ಪುನಃ ಇದು ಖಾರ ಮಾಡ್ಕೊಳ್ಳೋದು. ಹೌದೌದು. ಸಾರ್ನಡ್ಡಿ ಯೂಶುವಲಿ ಸ್ವೀಟ್ ಅಲ್ವಾ? ಸ್ವೀಟ್ ಇನ್ನೊಂದು ಟೈಪ್, ಇದು ಇನ್ನೊಂದು ಥರ. ಓಕೆ, ಇದು ಸ್ವೀಟ್ ಇರುತ್ತಾ? ಬೆಲ್ಲ ಸಹ ಹಾಕ್ಲಿಕ್ಕೆ ಉಂಟು. ಓಕೆ. ಹಾಗೆ. ಸೊ ಖಾರದ್ದು ತಿಂದಿದ್ದೀನಿ, ಬಟ್ ಅದು ಹೇಗೆ ಮಾಡೋದು ಗೊತ್ತಿಲ್ಲ. ಅದಕ್ಕೆ ನಾನು ಬಂದದ್ದು ನಿಮಗೆ. ವೆರಿ ನೈಸ್, ಒಳ್ಳೇದಾಯ್ತು. ಆಕ್ಚುಲಿ ಕೆಲವರು ಸಾರ್ನಡ್ಡಿ ಮಾಡುವಾಗ ಸ್ವೀಟ್ ಹಾಗೆ ಮಾಡ್ಕೊಳ್ತಾರೆ, ಅದು ಬರೀ ಆ ಥರ ಸಾರಿಸೋದನ್ನ ಸಾರಿಸ್ತಾರೆ, ಬಟ್ ಬರೀ ಬೆಲ್ಲ ಹಾಕಿ ಮಾಡ್ತಾರೆ. ತೆಂಗಿನ ಹಾಲು ಮತ್ತೆ ಬೆಲ್ಲ ಹಾಕುದು. ಹೌದು. ಇದಕ್ಕೆ ಇಂಥ ಮಸಾಲೆ ಸ್ವಲ್ಪ ನೀರುಳ್ಳಿ ಹಾಕೊಳ್ಳುವ. ಸ್ವಲ್ಪ ನೀರು, ಕಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪ ಹಾಕೋದು ಸಾಕು. ಫೈನ್ ಪೇಸ್ಟ್ ಥರ ಹಾಕ್ಬೇಕಾ? ಹೌದು. ಸರಿ. ಅದನ್ನು ಸೈಡಿಗೆ ಇಟ್ಕೊಂಡು, ಓಕೆ, ಈಗ ನಾವು ಸಾರ್ನಡ್ಡೆ ಎಂತ ಹೇಳ್ತೀವಿ ಇದನ್ನು ಮಾಡಿಕೊಳ್ಳುವ. ಇದು ನೀರು ಆವಿ ಬರ್ತಾ ಉಂಟಲ್ಲ, ಕುದಿ ಬರೋವರೆಗೂ ಬಿಟ್ಟು ಮತ್ತೆ. ಓಕೆ, ಇದು ತುಂಡು ತುಂಡಾಗಿ ಬೀಳ್ಬೇಕು ಅದರಲ್ಲಿ. ಇದು ನೀರಿಗೆ ಹಾಕೊಂಡು ಮಾಡುವಂಥದ್ದು. ಸೊ ಅದು ಸ್ವೀಟ್ ಆದ್ರೆ ಹಾಲಿಗೆ ಹಾಕೊಳ್ಳೋದು. ಹಾಲಿಗೆ ಹಾಕೊಳ್ಬೇಕು. ಈಗ ಅದಕ್ಕೂ ಬೆಲ್ಲ ಹಾಕ್ಲಿಕ್ಕೆ ಉಂಟು, ಇದಕ್ಕೂ ಬೆಲ್ಲ ಹಾಕ್ಲಿಕ್ಕೆ ಉಂಟು. ಬಟ್ ಅದು ಹಾಲಲ್ಲಿ ಹಾಕೊಳ್ಳೋದು, ಇದು ನೀರಲ್ಲಿ ಹಾಕೊಳ್ಳುವಂಥದ್ದು. ಇದನ್ನು ತೆಗಿತಾ ಇರಬೇಕು, ತೆಗಿಬೇಕು. ಒಂದಕ್ಕೊಂದು ಅಂಟಿ ಮುದ್ದೆ ಆಗ್ತದೆ. ಇದು ನೋಡಿ ಬೀಜದ ಹಾಗೆ. ಇಷ್ಟೆಲ್ಲ ಟೆಕ್ನಿಕ್ ಇದೆ ಅಲ್ವಾ? ಹೌದು. ಸೊ ನಾನು ಡೈರೆಕ್ಟ್ ಅದಕ್ಕೆ ಹಾಕೊಂಡು ಮತ್ತೆ ಎಲ್ಲ ಅದಕ್ಕೆ ಹಾಕೊಳ್ತಾ ಹೋಗೋದು ಅನ್ಕೊಂಡಿದ್ದೆ. ಅದು ಹಾಕಿದ ನಂತರ ಒಂದು ಸ್ವಲ್ಪ ಕುದಿ ಬಂದು ಸ್ವಲ್ಪ ಬೇಯಬೇಕು. ಒಂದಕ್ಕೊಂದು ಅಂಟಿ ಕುತ್ಕೊಳ್ಬಾರ್ದು ಹಾಗೆ. ಈಗ ನಾವು ಎಲ್ಲ ತೆಗೆದನ್ನೆಲ್ಲ ಒಮ್ಮೆ ಇದಕ್ಕೆ ಹಾಕಬೇಕು, ಮತ್ತೆ ಅದಕ್ಕೆ ಹಾಕೊಳ್ಳೋದು. ಮತ್ತೆ ಇದಕ್ಕೆ ಓ, ಮತ್ತೆ ಎಲ್ಲ ಮಾಡ್ಕೊಳ್ಳೋದು ಅದರಲ್ಲೇ. ಮತ್ತೆ ಇದಕ್ಕೆ ಬೆಲ್ಲ ಎಷ್ಟು ನಮಗೆ ಸಿಹಿ ಬೇಕು ಅದನ್ನು ನೋಡ್ಕೊಂಡು ಹಾಕೊಳ್ಳೋದು. ಹೌದು. ಸೊ ಇದು ಬೆಲ್ಲ ಪೂರ್ತಿಗ ಅದರಲ್ಲೇ ಕರಗಬೇಕು. ನಂತರ ನಾವು ಮಿಕ್ಸಿ ಮಾಡಿಕೊಂಡಂತಹ ಮಸಾಲೆಯನ್ನು ಅದಕ್ಕೆ ಹಾಕೊಳ್ಳೋದಾ? ಹೌದು. ಇದು ಯಾವ ಟೈಮಲ್ಲಿ ಮಾಡುವಂಥದ್ದು ಈ ಥರ ಇದು ಖಾರ ಸಾರ್ನಡ್ಡೆ? ನಮಗೆ
ಹೀಗೆ ಯಾವಾಗಲೂ ಮಕ್ಕಳಿಗೆ ಬೇಕನ್ನಿಸಿದಾಗ ಹಾಗೆ ಆ ಥರ ಆ ಥರ. ಬಟ್ ಏನಾದರೂ ಹೆಚ್ಚಾಗಿ ಈಗ ನೋಡಿ ಆಟಿ ತಿಂಗಳು ಅಂತ ಬಂದಾಗ ಅಲ್ಲಿ ಸ್ಪೆಷಲ್ ಆಟಿ ಊಟ ಅದು ಇದು ಅಂತ ಹೇಳಿ ಬರ್ತದಲ್ಲ, ಆವಾಗ ಇದು ಒಂದು ಐಟಮ್ ಇರ್ತದೆ. ಅಲ್ಲ ಹಿಂದಿನ ಕಾಲದಲ್ಲಿ ಇಂಥದ್ದೇ ಸಂದರ್ಭಕ್ಕೆ ಮಾಡುವಂಥದ್ದು ಅಂಥದ್ದು ಏನಾದರೂ ಇತ್ತ ಈ ಥರ ಖಾರ? ಇಲ್ಲ, ಒಂದು ಗರಡಿ ಕೋಲ ಎಲ್ಲ ಬರ್ತದಲ್ಲ, ಆ ಟೈಮಲ್ಲೆಲ್ಲ ಹೇಳ್ತಾ ಇದ್ರು ಆ ಗರಡಿ ಕೋಲ ಇವತ್ತು ಸಾರಿನಡ್ಡೆ ಮಾಡಬೇಕು ಹಾಗೆ ಅಂತ ಹೇಳಿ. ಅಂದ್ರೆ ಸ್ಪೆಷಲ್ ಒಕೇಶನ್ಸ್ಗೆ ಇದನ್ನ ಮಾಡ್ತಾ ಇದ್ರು, ಅಂದ್ರೆ ತುಂಬಾ ಜನ ಬರ್ತಾರೆ ಅಂತ ಟೈಮಲ್ಲಿ ಎಲ್ಲ ಮಾಡ್ತಾ ಇದ್ರು. ಹೌದು, ಕೆಲವರಿಗೆ ಅದೆಲ್ಲ ಸಿಹಿ ಪಾಯಸದಲ್ಲೆಲ್ಲ ತಿನ್ನೋದು ಇಷ್ಟ ಆಗುದಿಲ್ಲ, ಇದು ಸ್ವಲ್ಪ ಖಾರ ಖಾರ ಸಿಹಿ ಸಿಹಿ ಸ್ವಲ್ಪ ಇಷ್ಟ ಆಗ್ತದೆ. ಉಪ್ಪು ಇದು ಹಾಕೊಳ್ಳೋ ರುಚಿಗೆ ಉಪ್ಪು ಹಾಕೊಳ್ಳೋ. ಓಕೆ, ಸೊ ಅರೇಪ್ ತಡ್ಡಿ ಇದನ್ನೆಲ್ಲ ಮಾಡ್ತಾರೆ ಅದೇ ರೀತಿ ಕಾಣ್ತದೆ. ಒಂದು ಕುದಿ ಬಂದ್ರೆ ಆಯ್ತು. ಒಂದು ಕುದಿ ಬಂದ್ರೆ ಆಯ್ತು, ರೆಡಿ. ಸಾರಿನಡ್ಡೆ ರೆಡಿ. ಸ್ವಲ್ಪ ಹೊತ್ತು ಹೋದ್ರೆ ಅದು ಸ್ವಲ್ಪ ಗಟ್ಟಿ ಆಗ್ತದೆ, ಎಲ್ಲ ಎಳ್ಕೊಂಡು ಎಲ್ಲ ಹೀರ್ಕೊಂಡು ಎಕ್ಸ್ಟ್ರಾ ಮಾಯ್ಶ್ಚರ್ ಅಂದ್ರೆ ನೀರನ್ನ ಹೀರ್ಕೊಂಡ್ಬಿಡುತ್ತೆ, ಸ್ವಲ್ಪ ಗಟ್ಟಿ ಆಗ್ತದೆ. ಸೊ ಇಟ್ಸ್ ರೆಡಿ. ಆಫ್ ಮಾಡ್ಲಾ? ಓಕೆ, ಸರ್ವ್ ಮಾಡ್ಕೊಳ್ಳೋಣ. ತಗೊಳ್ಳಿ. ಸೊ ಇದು ತಣ್ಣಗಾದ ನಂತರ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿ ಅಥವಾ ಬಿಸಿ ಆದ್ರೆ ನಾಲಿಗೆ ಎಲ್ಲ ಸುಟ್ಟೋಗುತ್ತೆ. ಎಸ್, ತಗೊಳ್ಳಿ ಬಿಸಿ ಸಾರ್ನಡ್ಡಿ. ಸಾರ್ನಡ್ಡಿ. ಎಸ್, ಈ ಟೈಪ್ ಸಾರ್ನಡ್ಡಿಯೇ ತಿಂದಿರಲಿಲ್ಲ. ಯಾವಾಗಲೂ ಸಿಹಿಯಾಗಿ ಮಾಡುವಂಥದ್ದು ತಿಂದಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್, ಡಿಫ್ರೆಂಟ್ ಆಗಿದೆ. ಎಸ್, ಬಿಸಿಯಾಗಿರುವಂಥ ಸಾರ್ನಡ್ಡಿ ರೆಡಿಯಾಗಿದೆ. ಸೊ ತೀರಾ ಡಿಫ್ರೆಂಟ್, ಯಾವಾಗಲೂ ನಾವು ಟೇಸ್ಟ್ ನೋಡೋದಕ್ಕಿಂತ ಇದು ತೀರಾ ಡಿಫ್ರೆಂಟ್ ಆಗಿದೆ. ಸೊ ಹೇಗೆ ಟೇಸ್ಟ್ ಆಮೇಲೆ ಹೇಳ್ತೀನಿ, ಈಗ ತೀರಾ ಬಿಸಿ ಇದೆ, ಟೇಸ್ಟ್ ನೋಡೋಕ್ಕಂತೂ ನನ್ನಿಂದ ಆಗಲ್ಲ. ಮಾಡೋ ವಿಧಾನವನ್ನು ನೀವು ನೋಡ್ಕೊಂಡು ಬನ್ನಿ. ಸಾರ್ನಡ್ಡಿ ತಯಾರಿಸುವ ವಿಧಾನ: ಮೊದಲು ನೆನೆಸಿದ ಅಕ್ಕಿಗೆ ಒಣಮೆಣಸು ಸೇರಿಸಿ ಗಟ್ಟಿಯಾಗಿ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಸ್ವಲ್ಪ ಜೀರಿಗೆ, ಧನಿಯಾ, 2ರಿಂದ 4 ಒಣಮೆಣಸು, ಈರುಳ್ಳಿ, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ರುಬ್ಬಿದ ಅಕ್ಕಿ ಹಿಟ್ಟನ್ನು ಸಾರಿಸಿ ಬೇಯಿಸಿಕೊಳ್ಳಿ. ಆನಂತರ ಬೆಲ್ಲ, ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಈಗ ಬಿಸಿ ಬಿಸಿ ಸಾರ್ನಡ್ಡಿ ರೆಡಿ. ಟೇಸ್ಟ್ ನೋಡೇ ಬಿಡ್ಲಾ? ಇನ್ನೂ ಬಿಸಿ ಇದೆ. ಸೊ ನಾನು ಸ್ವೀಟ್ ಸಾರ್ನಡ್ಡಿ ಅಂದ್ಕೊಂಡಿದ್ದೆ, ಖಾರ ಇದೆ. ನೋಡೋಣ ಟೇಸ್ಟಲ್ಲಿ ಖಾರ ಇದೆಯಾ ಹೇಗೆ ಅಂತ. ಆಬ್ವಿಯಸ್ಲಿ ಇರುತ್ತೆ, ಎಲ್ಲ ಮಸಾಲ ಹಾಕಿದಲ್ವಾ. ಸೂಪರ್, ತುಂಬ ಚೆನ್ನಾಗಿದೆ. ಆಸಮ್. ಚಿಕ್ಕವಳು ಇರುವಾಗ ಈ ಥರದ್ದು ಸಾರ್ನಡ್ಡಿ ತಿಂದಿದ್ದೆ. ಅದರ ನಂತರ ಯಾವಾಗಲೂ ನಾನು ಟೇಸ್ಟ್ ನೋಡಿದ್ದು ಬರೀ ಸಿಹಿ ಆಗಿರುವಂಥದ್ದು. ಸೊ ನೀವು ಮಾಡುವಾಗ ಅಂದ್ಕೊಂಡೆ ಇದು ಆ ಥರ ಟೇಸ್ಟ್ ಬರ್ಬೋದು ಅಂತ. ಐ ವಾಸ್ ಆ್ಯಂಕ್ಷಿಯಸ್, ಹೇಗಿರದೆ ಹೇಗೆ ಬರುತ್ತೆ ಅಂತ. ಯಾಕೆಂದರೆ ಇಷ್ಟೊಂದು ಮಸಾಲೆ ಇರುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಬರೀ ಆ ಟೇಸ್ಟ್ ಒಂದು ನೆನಪಿತ್ತು ಮೈಂಡಲ್ಲಿ. ಸೊ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ನಾನು ಚಿಕ್ಕವಳಿರುವಾಗ ನನಗೆ ಇರುವಂಥ ಮೆಮೊರೀಸ್ ಅದರಲ್ಲಿ ಮುಳುಗೋದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ 2 ಡಿಶ್ ಕೂಡ ಸಿಂಪಲ್ ಟೇಸ್ಟಿ. ಇದಂತೂ ಸಿಂಪಲ್ ಅಲ್ಲ, ಸ್ವಲ್ಪ ಇದೆ. ಸೊ ಅದ್ರ ಥರನೇ ಸ್ವಲ್ಪ ಇದೆ, ಕೆಲಸ ಇದೆ, ಬಟ್ ವೆರಿ ಟೇಸ್ಟಿ. ಸೊ ನಾವು ಟ್ರೆಡಿಷ್ನಲ್ ಅಡುಗೆ ಆದಷ್ಟು ನಾವು ಆಗಾಗ ಹೇಳ್ಕೊಡ್ತಾ ಇದ್ದರೆ ನೆಕ್ಸ್ಟ್ ನಮ್ಮ ಜನ್ರೇಷನ್ಗೂ ಕೂಡ ಇದ್ರ ಬಗ್ಗೆ ಅರಿವಿರುತ್ತೆ. ಸೊ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ ರೆಸಿಪಿ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಕಿಚನಲ್ಲಿ ಕುಕ್ ಮಾಡಿ? ನಮಗೆ ಮೊದಲು ಬರುವಾಗ ತುಂಬ ಹೆದರಿಕೆ ಇತ್ತು.
ಮತ್ತೆ ನಿಮ್ಮನ್ನೆಲ್ಲ ನೋಡಿ ನಿಮ್ದೆಲ್ಲ ಸಪೋರ್ಟ್ ಅಲ್ಲಿ ನನಗೆ ಅಷ್ಟೇನು ನರ್ವಸ್ ಆಗ್ಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಹೆದರ್ತೀನಿ ನೀವು ಬರ್ತಾ ಇದ್ದೀರಿ ಅಡುಗೆ ಹೇಳ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ. ಬಟ್ ಕೈ ರುಚಿ ಸೂಪರ್ವ್ ಆಗಿದೆ, ನಿಮ್ಮ ಕೈ ರುಚಿ ತುಂಬ ಟೇಸ್ಟಿ ರೆಸಿಪಿ ಎರಡು ಕೂಡ ವೆರಿ ಟೇಸ್ಟಿ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ನಮ್ಮ ಊರಿಂದು ಸ್ವಲ್ಪ ಆದರೂ ಇರಬೇಕಲ್ಲ ಕುಚ್ಚಲಕ್ಕಿ, ಸೊ ನಮ್ಮ ಕೋಸ್ಟಲ್ ಬೆಲ್ಟಿಗೆ ಬೆಸ್ಟ್ ಇರುವಂಥದ್ದು. ಸೊ ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚ್ಚಲಕ್ಕಿ ಇದೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಹಾಗೇನೆ ನನಗೆ ಇಲ್ಲಿ ಪರಿಚಯ ಮಾಡಿಸಿದ ವೀಣಾ ಕಾಮತ್ ಅವರಿಗೆ ಹಾಗೂ ನಮ್ಮ ಟಿವಿ ಎಲ್ಲ ಸಿಬ್ಬಂದಿಯವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ಇವತ್ತಿನ ಈ ಸಂಚಿಕೆ ಸೂಪರ್ ಆಸಮ್ ಮೈಂಡ್ ಬ್ಲೋಯಿಂಗ್, ನನಗಂತೂ ತುಂಬ ಇಷ್ಟ ಆಯಿತು. ಸೊ 2 ರೆಸಿಪಿ ಕೂಡ ಸೂಪರ್. ಸೊ ಸಾರ್ನಡ್ಡೆ ಇದು ತೀರಾ ಡಿಫ್ರೆಂಟ್, ಯಾವಾಗಲೂ ನಾವು ಟೇಸ್ಟ್ ನೋಡೋದಕ್ಕಿಂತ ತೀರಾ ಡಿಫ್ರೆಂಟ್ ಆಗಿತ್ತು, ವೆರಿ ಟೇಸ್ಟಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.